ನದಿಯದಿಯಲಿ ಮಾಲಿನಿಯೋ ವರತನು ಜಾಪೇಕ್ಷೆಯಲಿ ಕಾಮಿನಿಯೋ ವರತನು ಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ವರತನೋಜಾಪೇಕ್ಷೆಯಲಿ ಕಾಮಿನಿಯೋ ವರತನೋಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಾನೆ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಾನೆ ವನಕ್ಕಾಗಿ ನಡೆತಂದು ಮನದಿ ಯೋಚಿಸಿದಳು ವನಕ್ಕಾಗಿ ನಡೆತಂದು ಮನದಿ ಯೋಚಿಸಿದಳು ಜನನೀಯತೆಯಲಿ ಮಾಲಿನಿಯೋ ವರತನುಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಜಯ ನಮೋ ಜಗದೀಶ್ವರನೇ ಕಾಪಾಡುತ್ತಂದೆ ಕಾಪಾಡು. ಪ್ರಪಂಚದಲ್ಲಿ ಉತ್ತಮವಾದಂತಹ ತಂದೆ ತಾಯಿಯರಿಗೆ ಮಕ್ಕಳಾಗಿ ಜನಿಸಬೇಕಾದ್ರೆ ಪೂರ್ವ ಜನ್ಮದ ವಿಶೇಷವೇ ಸರಿಯಂತೆ. ಹಾಗೆಯೇ ಸಂಸ್ಕಾರವಂತ ಮಕ್ಕಳನ್ನು ಪಡಿಬೇಕು ಅಂತ ಆದ್ರೆ ತಂದೆ ತಾಯಿಯರು ಪುಣ್ಯವನ್ನು ಮಾಡಿರ್ಬೇಕಂತೆ. ಈ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿದಾಗ ನಾನೇ ಭಾಗ್ಯವಂತಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಪ್ರಪಂಚದ ನಾನಾ ಜೀವರಾಶಿಗಳ ಜನನಕ್ಕೆ ಕಾರಣರಾದವರು ಕಶ್ಯಪ ಬ್ರಹ್ಮರು. ಇವರ ಜ್ಯೇಷ್ಠ ಪತ್ನಿ ಎಂದುಕೊಂಡವರೇ ಅಸುರ ಕುಲ ಸಾಮ್ರಾಜ್ಞಿ ನನ್ನವ್ವೆ. ಇವರ ಪಾವನವಾದಂತಹ ಗರ್ಭಾವಧಿಯಲ್ಲಿ ಬೆಳೆದು ಪವಿತ್ರವಾದಂತಹ ಈ ಪ್ರಪಂಚದ ಬೆಳಕನ್ನು ಕಂಡುಕೊಂಡೆ ಮಾಲಿನಿ ಎನ್ನುವ ಹಾಗೆ ಹೆಸರನ್ನಿರಿಸಿದ್ದಾರೆ. ಸದಾ ಸಂತೋಷದಿಂದ ಇರಬೇಕಾದಂತ ನನ್ನಬ್ಬೆ ಶೋಕಾಗಾರವನ್ನೇ ಸೇರಿಕೊಂಡಲ್ಲ. ಕಾರಣವೇನು ಎಂಬಾಗಿ ವಿಚಾರಿಸಿದ್ರೆ ಕರುಳಲ್ಲಿ ಕತ್ತರಿಸುವಂತಹ ಗಾಢವಾದ ಕಥೆಯೊಂದನ್ನು ಮಾತೆ ಮುಂದಿಟ್ಟಲು. ಅಳಿದು ಹೋದಂತಹ ಅಗ್ರಜರ ಬಗ್ಗೆ ಚಿಂತೆ. ಈ ಚಿಂತಿಸುತ್ತಿರುವಂತಹ ಸಂದರ್ಭದಲ್ಲಿ ಅಮ್ಮನ ಬಳಿಗೆ ಹೋಗಿ ಧೈರ್ಯದ ಮಾತುಗಳನ್ನು ಹೇಳಿದೆ. ಅಸುರ ಕುಲವನ್ನು ನಾನು ಉದ್ಧರಿಸ್ತೇನೆ ಎನ್ನುವ ಹಾಗೆ. ಅದಕ್ಕಾಗಿಯೇ ಜನನಿಯ ಆಜ್ಞೆಯಂತೆ ಬಂದು ಸೇರಿದ್ದು ವಿಧಿಯ ಕುರಿತ ತಪಸ್ಸು. ಹಾಗಿದ್ರೆ ಯಾವ ರೀತಿ ತಪಸ್ಸನ್ನು ಆಚರಿಸುವುದು? ಇದೇ ರೂಪದಲ್ಲಿ ಅಲ್ಲ, ರೂಪವನ್ನು ಮರೆಸಬೇಕು. ಮರೆಸಿ ಒಂದು ರೂಪ ಆಗಬೇಕಾ ಬೇಡುವ? ಯಾವ ರೂಪ ಅಂತ ಆಲೋಚನೆ ಮಾಡ್ತಾ ಇದ್ರೆ ನೋಡಿ ಕೆಸರಣಿ ಬಿದ್ದು ಕೆಲವೆಲ್ಲ ಹೊರಲಾಡ್ತಾ ಉಂಟು. ಯಾವುದಿದು? ಮಹಿಷಿಗಳ ಹೆಣ್ಣು. ತಡ ಮಾಡುವುದು ಯಾಕೆ? ಕಾಣುತ್ತಿರುವಂತಹ ಮಹಿಷಿಯ ರೂಪವನ್ನಂತೂ ತಪಸ್ಸನಾಚರಣೆ ಏನೋ ಆಶ್ಚರ್ಯವಿದು. ಸುಭಾಷಿಗಳಾದಂತಹ ನಾನು ಈ ಕಾರಣದಲ್ಲಿ ಎಷ್ಟೋ ಸಮಯದಿಂದ ತಪಸ್ಸನ್ನು ಆಚರಿಸುತ್ತಿದ್ದಾವ. ತಪಸ್ಸನ್ನು ಆಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ಇದಕ್ಕೇನು ಕಾರಣ? ಯಾರಿಂದ ಆಯಿತು, ಹೇಗಾಯಿತು ಎಂಬುದನ್ನು ಜ್ಞಾನ ದೃಷ್ಟಿಯಲ್ಲೇ ತಿಳಿದುಕೊಂಡೆ. ಇದಕ್ಕೆ ಮಗಳಾದಂತಹ ಮಾಲಿನಿಯು ವೀರಪೂರ್ಣನು ಪಡೆಯಬೇಕೆಂಬ ಉದ್ದೇಶ
ಉದ್ದೇಶದಿಂದ ತನ್ನ ರೂಪವನ್ನೇ ಮೈಮರೆಸಿ ಮನುಷ್ಯ ರೂಪದ್ದಾಳಿಗೆ ತಪಸ್ಸನ್ನು ಆಚರಿಸಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ಸರಿಯಲ್ಲ. ಆದ್ದರಿಂದ ಇನ್ನು ಮುಂದಾಗಿ ಕೊಟ್ಟಿರುವಂತಹ ಶಾಪ ಇದೆ. ಮೂರು ಮೂರ್ತಿಗಳಿಂದಲೂ ಯೋಗ್ಯವಾದಂತಹ ಸ್ಥಳವನ್ನು ಆರಿಸಿಕೊಂಡು ಮಾಡಿದ್ದೇನೆ. ಏನಿದು ಘನತರ ತಪವೋ ಮಾನಿ ಮನಿಯನಿ ಬಳಲಿ ತಿಂದಿದ್ದವೋ ಏನಿದು ಅಂತಹ ಬಾಹುಳ್ಯವಾದ ಭಕ್ತಿಗೆ ಮನಮೆಚ್ಚಿದ ಸತ್ಯದಲ್ಲಿ ಹೇಗೆ ಬಂದಿದೆ? ಏನು ಬರಬೇಕು ನನ್ನೊಂದಿಗೆ ಕೇಳಿಕೋ. ಕರುಣ ಸಾಗರ ದೇವ ಪರಮಿಷ್ಟೇ ಕೇಳೆಯ ಹರುಷದಲ್ಲಿ ಮನದಿರಬ ತರಳನ ಪಯವಿ ತುರೌತೀರನಾಗಿಗ ತರಳನ ಬಯಸಿ ವಿರಚಿಲಿದೆನೋ ಘೋರ ತಪವ ದೇವಾ ಕರುಣಾಸಾಗರ ದೇವನೇ, ಈ ಹಾದಿಗೆ ಕಂಡಂತಹ ನಾನೇ ಸತ್ಯರನ್ನು ಭಾವಿಸಿದ್ದೇನೆ. ಸರಿ ಮಿತ್ರ ಹರಾದಿಗಳನ್ನು ತಿಳಿಸಿ ಮಗನೇನು ಹುಟ್ಟಾನೆ ಮಗನೇ, ಆದರೆ ಕೋಣನಾಗಿ ಹುಟ್ಟಾನೆ. ಹೇಳಿದ್ದು ತಂದೆ, ಅದಕ್ಕಿಂತ ನನಗೆ ಗ್ರಹಿಸಬಹುದಿಲ್ಲ. ಮರುಗಬೇಡ ಮಗನೇ, ಮರುಗಬೇಡ. ಸರಳ ಮಹಿಷನು ಜನಿಸಿದರು ನೆರುನುದರದಲ್ಲಿ ಮುಂದೆ ದುರಪರಾಕ್ರಮೀನಿಧಿ ತ್ರಿಜಗರಿ ಮೆರೆಯುವನು ಕನಕೀರ್ತಿಯುತ್ತಲೇ ಮರೆಯ ಮಾತಲ್ಲ ಮರುಗನೆರ ಮಾಲಿನಿಯೇ ಮಾಲಿನಿಯೇ ಭಕ್ತಿಗೆ ಮೆಚ್ಚಿ ನಿನಗೆ ಪರೋಕ್ಷವಾಗಿ ಶಾಪವನ್ನು ಕೊಟ್ಟಂತ ಆಲೋಚನೆ ಮಾಡಬೇಕು. ಇದೆಲ್ಲ ಆದದ್ದು ಅಂಕಿರೂಪವನ್ನು ತಪಸ್ಸಿಗೆ ಭಂಗವಾದ ಕಾರಣಕ್ಕೆ ಅಮೃತವನ್ನು ಮೊದಲೇ ಶಾಪವನ್ನು ಕೊಟ್ಟಿದ್ದಾರೆ. ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀನು ವೈಶಿರೂಪವನ್ನು ಹಾಕು ತಪಸ್ಸನ್ನು ಆಚರಿಸುತ್ತಾ ಇದ್ದೀಯೋ, ಹಾಗಾಗಿ ನಿನ್ನ ಉತ್ತರದಲ್ಲಿ ಹುಟ್ಟುವಂತಹ ಮಾತು ಘೋರನಾದ ಹಾಗೆ
ಸಕಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗತಿಯೋ ತನ್ನಯ ಪುತ್ರರದರು ದುರಪುರವ ಬಯಸುತ್ತ ಸಾಗರಗೆ ತಿದಿಯೋ ನೀವೇ ರಕ್ಷಣೆ ಮಾಡಬೇಕು. ಕಶ್ಯಪ ಬ್ರಹ್ಮರ 13 ಮಂದಿ ಮನೆದೇರಲ್ಲಿ ಹಿರಿಯವಳಂತಹ ದಿತ್ತಿದೇವಿ ನಾನು ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಆದ್ರೆ ಏನು ಮಾಡುವುದು, ದೇವತೆಗಳ ಮೋಸದಿಂದಾಗಿ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತಹ ನನ್ನ ಪಾಲಿಗೆ ಒದಗಿ ಬಂತು. ಕಣ್ಣೀರನ್ನು ಸುರಿಸುತ್ತಿರುವಂತಹ ಸಂದರ್ಭದಲ್ಲಿ ಮಗಳಂತಹ ಮಾಲಿನ್ಯವನ್ನು ಆಡಿದಂತಹ ಮಾತು, ಗಂಡು ಮಕ್ಕಳಿಂದ ಆಗದ ಸಾಧನೆಯನ್ನು ನಿನ್ನಂತಹ ನಾನು ಮಾಡಿ ತೋರಿಸುತ್ತೇನೆ, ಏನಾಗಬೇಕೆಂಬ ಮಾತನ್ನು ಕೇಳಿದಾಗ ನಾನು ಆಡಿದಂತಹ ಮಾತು, ಮಗಳೇ ಮಾಲಿನಿ, ದಟ್ಟುವಂತಹ ಕಾನನವನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು, ಒಲಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆಯುವುದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದೆ ಎನ್ನುವ ಹಾಗೆ ನನ್ನ ಮಾತನ್ನು ಆಲಿಸಿ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಆದರೆ ಪ್ರಾಯ ಪ್ರಬುದ್ಧಂತಹ ಮಕ್ಕಳಿಗೆ ಮದುವೆಯಾಗಬೇಕು ಸಹಜ ತಾನೆ. ಆ ಹೊತ್ತಿಗೆ ಪಾತಾಳದ ಅಧಿಕಾರಿಯಂತಹ ವಿದ್ಯುನ್ಮಾಲೆಯನ್ನು ನನ್ನ ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ದೇನೆ. ಮದುವೆ ಆದ ಬಳಿಕ ದಾಂಪತ್ಯ ಪ್ರತೀಕವಾಗಿ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಸಂತೋಷವಿದ್ದರೂ ಮತ್ತೊಂದು ಕಡೆಯಲ್ಲಿ ಸಂತೋಷ ಎಂಬುದಿಲ್ಲ. ಸ್ವರ್ಗವಲೋಕವನ್ನು ಪಡೆದುಕೊಳ್ಳಬೇಕೆಂಬ ಆಸೆಯಾಗಿ ಉಳಿಯಿತಲ್ಲ. ಈ ಕಣ್ಣೀರಿನ ವಿಚಾರವನ್ನು ಯಾರೆಲ್ಲ ಹೇಳಲು ನಾನು ಪವಿತ್ರವಂತಹ ಪಾದಗಳಿಗೆ ವಿದ್ಯುನ್ಮಾಲ ಪ್ರಣಾಮಗಳು. ಎದ್ದೇಳು. ನಿಮ್ಮ ಮಗಳಂತ ಮಾಲಿನ್ಯವನ್ನು ಕೊಟ್ಟು ಮದುವೆ ಮಾಡಿಸಿದ್ದೀರಿ. ಅದೆಷ್ಟೋ ಸಮಯ ಕಾಲ ಕಳೆದು ಹೋಯಿತು. ನಮ್ಮ ದಾಂಪತ್ಯ ಜೀವನದಲ್ಲಿ ಒಬ್ಬ ಮಗ ಹುಟ್ಟಿದ್ದಾನೆ. ಮಹೇಶ ಎಂಬಂತ ನಾಮದೇವರು ಕೊಟ್ಟಿದ್ದೀರಿ. ಅವನ ಬಾಲ ನೀರಿಯನ್ನು ನೋಡುತ್ತಾ ಸಂತೋಷವನ್ನು ಜೀವನ ಕಳೆದಿತ್ತು. ಇಂದು ಯಾಕೋ ದುಃಖದಲ್ಲಿದ್ದೀರಿ. ನನ್ನಲ್ಲಿ ಹೇಳಿ ನಾನು ಎನಿಸಿಕೊಡ್ತೇನೆ. ಏನಾಗಬೇಕು? ಕಣ್ಣೀರನ್ನು ಸುರಿಸುತ್ತಿರುವಂತಹ ಸಂದರ್ಭದಲ್ಲಿ ನೀನು ಆದಂತಹ ಮಾತು. ಆದರೆ ಏನು ಮಾಡುವುದು? ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಆ ದೇವತೆಗಳ ಮೋಸದಿಂದಾಗಿ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತಹ ನನ್ನ ಪಾಲಿಗೆ ಒದಗಿ ಬಂತು. ಆ ಸ್ವರ್ಗಲೋಕವನ್ನು ಪಡೆಯುವಂತಹ ಆಸೆಯಾಗಿ ಉಳಿತಲ್ಲ ಎಂಬುದಕ್ಕೆ ಕಣ್ಣೀರನ್ನು ಸುರಿಸುತ್ತಾ ಇದ್ದೇನೆ. ಅತ್ತೆ, ಏನು ನೀವು ಆಡಿದಂತಹ ನುಡಿಯನ್ನು ಕೇಳಿದಾಗ ಸೆಟ್ಟೊಂದಂತೆ ಹೇಳುತ್ತಾ ಇದೆ. ನಿಮ್ಮನ್ನು ಪದೇ ಪದೇ ಏರಿಸ್ತಾ ಇದ್ದಾರೆ ಸೂರಪ್ಪ. ನಿಜ. ಅಂತಹ ಸೂರಪ್ಪನಲ್ಲೇ ಬಳಿದು ಸುರಪೀಠವನ್ನು ತಮ್ಮ ಸ್ವಾಧೀನವಾಗಿ ಮಾಡುತ್ತೇನೆ. ಹೋಗಿ ಬಾಕಂದಷ್ಟವಾಗಲಿ. ನೇರವಾಗಿ ದೇವಲೋಕವನ್ನೇ ಪ್ರವೇಶ ಮಾಡಿದೆ. ಎದುರಾಗಿ ಬಂದಂತಹ ಸುಮನಸರಲ್ಲೇ ಕಾಲಗಮಕ್ಕೆಲ್ಲ ಪರಿಗಣಿಸಿದೆ. ಮತ್ತೆ ಬಂದ ಸುರಪ್ಪ ನನ್ನ ಕೈಯಿಂದ ಬೆಟ್ಟಿದ್ದು ಕೊಲೆಗೊಳ್ಳಿದ್ದಾನೆ. ಸುರಬೀಜ ಬಲಿದಾಗಿದೆ.
ಏನಲ್ಲ ಎಲ್ಲಿಂದಲೋ ಹಾರುತ್ತಾ ಬಂದಂತ ನೀವು ಹಾ ಸುರಪರರು ಬಡಿದೊಡಿಸಿ ಸುರಪೀಠವನ್ನು ಏರಿದ ತಕ್ಷಣವೇ ಹಾ. ನಿನ್ನ ರೆಕ್ಕೆಯಿಂದ ಬಡಿದೆಯ ಯಾರು ನೀನು ಹಾ. ಯಾಕಾಗಿ ಬಂದೆ ಹಾ. ಸಕಲ ವಿಚಾರಗಳು ಹೇಳು. ಸ್ವರ್ಣಕವನ್ನು ಏರಿದು ಮಾತ್ರವಲ್ಲ ಮನಸ್ಸನ್ನೆಲ್ಲ ಪಡೆದೋಡಿಸಿ ಇವತ್ತು ಪೀಠವನ್ನು ಏರಿದ್ಯಾ ನಿನ್ನನ್ನು ವಿಚಾರಿಸಕ್ಕಾಗಿ ಬಂದು ಬೇರೆ ಯಾರು ಅಲ್ಲ ಯಕ್ಷರನ ಪಿಂಡಲಕ್ಷ ಸಂತೋಷದ ವಿಷಯ ನಮ್ಮವರಲ್ಲಿ ತಿಳಿಸಬೇಕು. ಸೇರಿಕೊಳ್ಳಬೇಕು. ಪರಿಗಿಸುತ್ತ ಬಳಿಕೋ ತರಗರಿ ಭಯದಿಂದ ನಡುಗುತ್ತ ಭರದಿ ನಡಿತಂದಾಗ ಮಾದಿರಿ ಕಿರಗಿ ಪೇದನು ಅಮ್ಮ 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 ಬಾರ ಹೀಗೆ ಬಾಂದೆ ಬಾರ ಇಲ್ಲೇ ಜೋರು ಮಾಡುವಿರಿ ಬಾ ಇಲ್ಲಿ ಯಾರು ಒಳಗೆ ಬಿಟ್ಟದ್ದು ಯಾರು ಸಿಕ್ಕಿದವರನ್ನೆಲ್ಲ ಒಳಗೆ ಬಿಡುವುದೇ ನಮಗೆಲ್ಲ ಮುಕುತ ಪ್ರವೇಶ ನೋಡಿಕೊಳ್ಳಿಕ್ಕಿಲ್ವ ಮುಕುತ ಪ್ರವೇಶ ಏನು ಅಷ್ಟು ಸಲಿಗೆ ನೋಡಿ ನಾನು ನಿಮ್ಮವ ಮುಸುಡಿಗೆ ಬಾರಿಸ್ತಾನೆ ಈಗ ಶುಂಠಿಗೆ ಬಾರಿಸು ನನ್ನವರ ಯೋಗ್ಯತೆ ನೋಡಿ ನಾ ಹಣೆ ಬರಹವೇನು ಒತ್ತಿನಲ್ಲಿ ಇರುವವ ನಾನೇ ಅಲ್ವಾ ದೂತಾಯೇ ದೂತ ನನ್ನನ್ನೇ ಕರೆಯುವುದು ದೂತ ಎಲ್ಲಿಂದ ಬಂದೆ ನಾನು ಗುರುಪುರಕ್ಕೆ ಅಲ್ಲೇನು ಕೆಲಸ ಅಲ್ಲಿ ಹೊಯ್ಗೆ ಹೊರಡು ಎಷ್ಟು ಹೊರ್ತಿ 150 ಬುಟ್ಟಿ ಹೇಗೆ
ಹಣ ಬೇಕು ಮತ್ತೆ ಇಲ್ಲಿ ಯಾವ ಕರ್ಮಕ್ಕೆ ಬಂದೆ? ಹಾಗೆ ತಪ್ಪಿಸ್ತೀನಿ ನೀವು. ಎಂತ ನಾನು ಮೇಲೆ ಗುರುಪುರ ಅದು ಸುರಪುರ ನನ್ನ ಊರಿಗೆ ಹೋದವ. ವಿಷಯ ಗೊತ್ತುಂಟ? ಹೇಳು. ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಯಿ ಮಾಲಿನಿ ಗುಣಮಣಿಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಕಾಳಗದಲ್ಲಿ ಸೂರಜಾಲವ ಗೆಲಲಿಂದು ಕಾಳಗದಲ್ಲಿ ಸೂರಜಾಲವ ಗೆಲಲಿಂದು ಲೀಲೆಯಳೈದಿದಂಥ ನಿಮ್ಮಯ ಕಾದ ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ಲೀಲೆಯಳೈದಿದ ನಿಮ್ಮಯ ಕಾದ ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಅಮ್ಮ ಅಮ್ಮ ತಾಯೇ ತಾಯೇ ಲಾಲಿಸಬೇಕು ತಾಯೇ. ನಿಮ್ಮ ಕಾಂತಪ್ಪಣ್ಣ ನನ್ನ ಕಾಂತ ಪಾಂಡೇಶ್ವರ ಆನೇಶ್ವರ ಓಟು ಹಾಕಿಸಿ ಗುಡಿಸಿ ಆ ಓಮಿನಿ ಕಾರಿನವರು ಅನಿಲ್ ಶರಣು ಬರೆದು ಹೊದ್ದು ಬೇರೆ ಹೋಗಿದೆ. ಬಂತು ಏನು ಉದ್ದಕ್ಕ ಅಡ್ಡಕ್ಕೆ ಬರಲಿಲ್ವಾ? ಮೊದಲಿಗೆ ಯುದ್ಧ. ಅಗ್ನಿ ಅಗ್ನಿ ವಾಯು ವಾಯು ವರುಣ ಏನು ಯಮ ಪೆಟ್ಟು ತಿಂದು ಓಡಿದ್ರು. ಆಮೇಲೆ ಆಗ ಅವರ ನಾಯಕ ಯಾರವ? ಸುರಪ್ಪ ಸುರಪ್ಪ ಐರಾವ ತಾಯಿ ಐರಾವತವನ್ನು ಏರಿಕೊಂಡು ಎತ್ತದಮ್ಮ ಬರುವಾಗ ಉಜ್ಜೆಯನ್ನು ತಕೊಂಡು ಬಿದ್ದ ಅದು ವಜ್ರಾಯುಧ ಅಲ್ವೇನಾ? ಹೆಸರಿನಿಂದ. ಹಾ. ಅಪ್ಪ. ಎತ್ತದ. ಹಬ್ಬ. ಹೌದು ನಿಂದ ಪೆಟ್ಟು ತಿಂದ ಆಯ್ತಾ? ಯಾರು ಯಾರು ಕೊಟ್ಟದ್ದು ಪೆಟ್ಟು ಅವ ಓಡಿದ. ಸುರಪ್ಪ ಓಡಿ. ಹೌದು ಅಷ್ಟಾಗುವಾಗ ಅಲ್ಲಿರುವ ಮಾಸಳದಲ್ಲಿ ಕುಡಿಸಿದ್ರು. ಹೌದು ಸಿಂಹಾಸನ ಅಮ್ಮ ಎಂಥದಮ್ಮ. ಆಗ ಅವರು ಬಂದ್ರಲ್ಲ ಎಲ್ಲ ಓಡಿ ಹೋದಂತ ಹೇಳಿದ್ದೆ. ನರ್ತಕಿಯರು ನರ್ತಕಿಯರು ಕುಣಿಯುವವರು ಯಾರೆಲ್ಲ ಬಂದ್ರು? ತಂಬೆ ರಂಬೆ ಕುಂದುವತ್ತಿ ಊರ್ವಶಿ, ಮೇಣದವತ್ತಿ, ಮೇಲಕ್ಕೆ ಆ ಶಾಲೆದ್ದು ಮಂಜುಘೋಷೆ. ಆಮೇಲೆ ಪಿಶಾಚಿ. ಅದನ್ನ ನೋಡೋಗ್ಲೇ ಗೊತ್ತಾಗ ನಾನಲ್ಲ ಆಂಬ್ಯುಲೆನ್ಸ್. ಅದು ಆಲಂಗೋಸ್ತೆ. ಆಮೇಲೆ ಪುಂಡಿಗಸಿ ಮತ್ತೊಂದಿರಲಿಲ್ವಾ? ಪುಂಡಿಗಸಿ ಕುಂಜಿಗಸ್ತರಿ ಎಲ್ಲ ಬಂದ್ರು ಕುಡಿದ್ರು. ಮುಂದಿನ ಅಳ್ತಾ ಇದ್ದಾನೆ. ಮತ್ತೇನು ಮಾಡು? ಸಂತೋಷದ ಪ್ರತೀಕ ಯಾವುದು? ಅದು ನಗು. ನಗು ಬೇಕಲ್ವಾ? ಅದು ನಗ್ಲಿಕ್ಕೆ ಯಾವುದು? ಅಮ್ಮ ನಗು ನಗುತ್ತಾ ಬೇಳುವೆ ರಾಯರು ಕುಳಿರುವಾಗ ಅಲ್ಲಿಗೆ ಹಾರಾಡಿಕೊಂಡು ಒಂದು ಲಕ್ಷ್ಮಿ ಹೆಸರು ಪೂರ್ಣಗೊಳಿತು. ಹೆಸರು ಪೊಂಗಯಾಕ್ಷ. ಯಕ್ಷರಾಜ ವಿಂಗಲಾಕ್ಷ. ಒಂದನೆಂದು ಒಂದು ಯಾಕೆಂದ್ರೆ ರಾಯರಿಗೆ ಪಾಠ ಅಂತ ಕೊಟ್ಟ. ನೀವೇನ್ ಮಾಡ್ಲಿ? ಕೈ ಮುಂದೆ ಮಾಡಿದ್ರು ಅಮ್ಮ ಸಮಯ ಕೊಡ್ಲಿಲ್ಲ. ಮತ್ತೊಂದು ರೆಕ್ಕೆಯಿಂದ ಪಟಾಕುಷ್ಟ ಮಾಡ್ತಾರೆ. ಶಿವ ಶಿವ ಹೌದು ಅಂತ. ಏನಾಯ್ತು? ಏನಾಗ್ಲಿಲ್ಲ. ಗಿರ್ರದಿಗೆ ಬುಡುಪ ಬಿದ್ರು. ಹೋಗಿ ನೋಡ್ಬೇಕಿತ್ತು, ನೋಡಿದ? ಗಾಳಿ ಬಿಸ್ಬೇಕಿತ್ತು. ಏನು ಮಾಡ್ತಾ ಇದ್ದೆ? ಏನಾಗ್ಲಿಲ್ಲ. ಇಷ್ಟು ನಾಲಿಗೆ ಹೊರಗೆ ಹಾಕಿ ಸತ್ತೇ. ಶಿವನೇ ಶಿವನೇ. ಪತಿಯ ನೀ ಮಾಡಿದೆಯಲ್ಲ ಈ ಪದಿಯನ್ನ ಜೊತೆಯ ನಗಲುವರೇನಲ್ಲ ಕ್ಷಿತಿಯಳು ನಿನ್ನ ನಗಲಿ
ಜೀವಿಸಲುತ್ತಿ ವ್ಯತೆಯ ಯಾರೊಡನೆ ಉಸುರನಿ ವಲ್ಲಭ ನನ್ನವರ ಶುಭವಾರ್ತೆಯನ್ನು ಕೇಳಬೇಕೆನ್ನುವಂತಹ ಉದ್ದೇಶದಿಂದ ಮೈಯೆಲ್ಲ ಕಿವಿಯಾಗಿ ಆಲಿಸ್ತಾ ಇದ್ದವಳು ನಾನು. ಆದರೆ ನನ್ನ ಅರಸನ ಮರಣದ ವಾರ್ತೆಯನ್ನು ಕೇಳುವಂತಹ ದುರ್ಯೋಧನನ ಪಾಲಿಗೆ ಒದಗಿ ಬಂತಲ್ಲ. ಗಂಡನಿಲ್ಲದೆ ನಾನು ವಿಧವಿಯಾಗಿ ಹೋಗಿ ಇನ್ನು ಈ ಪ್ರಪಂಚದಲ್ಲಿ ನಾನು ಯಾವ ರೀತಿ ಬದುಕಲಿ? ಇಲ್ಲ, ನನ್ನ ಅರಸನಿಲ್ಲದ ಮೇಲೆ ಈ ಪ್ರಪಂಚದಲ್ಲಿ ಬದುಕುವಂತಹ ಶಕ್ತಿಯನ್ನು ನಾನು ಕಳೆದುಕೊಂಡೆ. ನಾನು ಬದುಕಬಾರದು. ನನ್ನ ಅರಸನನ್ನು ಅರಸುತ್ತಾ ನಾನು ಸಾಯುತ್ತೇನೆ. ನಾನು ಹತ್ತು ಪದವೇ ನಿನ್ನು ಸುಮ್ಮನೆ ಸತ್ತವರು ಜೀವಿಪರಿ ಸಮರಸಬದ್ಧನಾಗಿ ಗಂಬರಳ ಮಹಿಷಾಸುರದಿಗದನಗಳಾದ ಬಿತ್ತರಿದಿಹದ ನಗರ ಸುಮದ ಸಂಬಂಧವನ್ನು ಸದವರಿದು ನಾಕವಾಕ್ಯನು ವಸಗೈಯೊಂದರ ಕಳೆದ ಮಗನ ಸತ್ತವರಿಗಾಗಿ ಹತ್ಯೆ ಮುಂತಾದ್ರೆ ಹತ್ತವರು ಮತ್ತೊಂದು ದಿನ ಸಾಯಲೇಬೇಕು. ಸತ್ತು ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ ಹೇಳಿ? ಹಾಗಿದ್ರೆ ಇದ್ದು ಸಾಧಿಸಿ ತೋರಿಸಬೇಕು. ಸಾಧಿಸಬೇಕು ಅಂತಾದ್ರೆ ನನ್ನ ಮಗನನ್ನೇ ಕರೆಯಬೇಕು. ಪ್ರಾಯ ಪ್ರಬುದ್ಧನಾಗಿದ್ದಾನೆ ತರಳ ಮಹಿಷಾಸುರ. ಆಡುವುದಕ್ಕೆ ಮಗನ ತೆರಳಿದವನಿದ್ದಾನೆ, ಆತನನ್ನೇ ಕರೆಯುತ್ತೇನೆ. ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ.
ಮಾತೆಯು ನಿನಗೆ ಕಾರಣವ ಬೀಳುತ್ತೀಳಮ್ಮ ದೈತ್ಯ ಕುಮಾರನೊಂದಿಗೆ ನಾನು ಆಟವನ್ನು ಆಡ್ತಾ ಇದ್ದೆ. ಅಮ್ಮ ಎದ್ದವ್ವಯ್ಯ ಈಗ ತೊಳಿಕೇತಮ್ಮ ಆಟವನ್ನು ಬಿಟ್ಟೆ ನಿನ್ನಲ್ಲಿ ಓಡೋಡಿ ಬಂದೆ. ಅಮ್ಮ ಬಂದು ನೋಡಿದಾಗ ನಮ್ಮ ಈ ಶೋಣಿತ ಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ತಾಯೇ ಸರಿಯಾಗಿ ನಿಮ್ಮ ನೋಡಿದ್ರೆ ಕಾಲದಲ್ಲಿ ಕಾಲುಂಗ್ರ ಕಾಣಲಿಲ್ಲ, ಕೈಯಲ್ಲಿ ಕೈಬಾರೆ ಇಲ್ಲ, ಹೊಲದಲ್ಲಿ ಮಗ ಸುತ್ತ ಕಾಣಲಿಲ್ಲ, ಅದೇಲಿ ಕುಂಕುಮ ಇಲ್ಲ. ಯಾಕಮ್ಮ ನಾನು ಆಚಾರ ಬರುವಾಗ ನನ್ನ ಎತ್ತಿ ಮುದ್ದಾಡಿ ಹಾಡನ್ನು ಕೊಡುವುದು. ಅಮ್ಮ ಕಷ್ಟ ಬಂತೆ, ಕಷ್ಟ ಬಂತೆ ಅಮ್ಮ. ನೀನು ದೈತ್ಯಗಳ ಮಾತೆ ಅಮ್ಮ. ನಿನ್ನ ಪಾಲೆಗೂ ಕಷ್ಟವಲ್ಲಕ್ಕಿದೆಯೋ ಸರ್ವತ ಇಲ್ಲ. ಹಾಗಾದರೆ ನಾನು ಅರ್ಥ ಮಾಡಿಕೊಂಡಿದ್ದಮ್ಮ. ಅಮ್ಮ ಸೃಷ್ಟಿ ಕಥಾದ ವಿಧಾತನ ಕಷ್ಟ ಬಂತೆ, ಬಾಳಗತ್ತು ನಾರಾಯಣ ಎದುರಾದರೆ ಅಮ್ಮ ನಮ್ಮ ಕುಲದೇವ ಮುಕ್ಕಣ್ಣ ಅವ ಮುನಿದಿರ ಅಮ್ಮ 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 ಅಬ್ಬಯ್ಯಮ್ಮ ಬಿಡದೆ ನನಯ್ಯ ಮುದೋ ಗಂಧ ಗಂಧ ಕೇಳದೆ ನನಯ್ಯೋ ಮುದ್ದು ಕಾಳಗಕ್ಕೆ ಸೈನ್ಯ ಬೆರತಿ ಕಂದ ಕಂದ ಬೇಡದೆ ನನ್ನಯ್ಯೋ ಮುದ್ದು ಕಂದ ಕಂದ ಓಡೋಡಿಕೊಂಡು ಬಂದಿಯ ಮಗ. ನಾನಿನ್ನ ಮಗಳಲ್ವಮ್ಮ. ಇಲ್ಲಿ ನಡೆದಂತಹ ಘಟನೆಗಳನ್ನು ಹೇಗೆ ಮದುವೆಯಾಡಬೇಕು? ನಿಮ್ಮ ಮಗ ನಾನು ಬಂದಿದ್ದೇನೆ. ನನ್ನ ನಾಲಿಗೆ ತಡವರಿಸ್ತಾ ಇದೆ. ಯಾಕಮ್ಮ ಮಾತುಗಳೇ ಹೊರಡುತ್ತಾ ಇಲ್ಲ ಮಗು. ಅಮ್ಮ
ಬಿಡು ಚಿಂತೆ. ಮಗ ನಾನಿದ್ದೇನೆ, ಎಲ್ಲಾ ವಿಷಯ ತಿಳಿಸಮ್ಮ. ಈ ಹಿಂದೆ ನಿನ್ನ ತಂದೆ ನಮ್ಮವರನ್ನೆಲ್ಲ ಸೇರಿಕೊಂಡು ಪರಿಣಾಮ ಏನಾಗಿದೆ? ಅಮರಾವತಿ ಮುತ್ತಿಗೆಯನ್ನು ಹಾಕಿದ್ದರಿಂದ ಅಯ್ಯ ಆಮೇಲೆ ಸಮರ ಮುಖದಲ್ಲಿ ದೇವತೆಗಳನ್ನು ಅಮ್ಮ ಅಮ್ಮ, ಎಂತ ಸಂತೋಷ ವಿಷಯ. ನನ್ನಪ್ಪ ಸ್ವರ್ಗ ಪ್ರವೇಶ ಮಾಡಿದ್ದಾರೆ. 33 ಕೋಟಿ ದೇವತೆಗಳು ಗೆದ್ದೇ ಬಿಟ್ಟಿದ್ದಾರೆ. ಅಮ್ಮ, ನಮಗೀಗ ವಿಜಯೋತ್ಸವ. ಅಮ್ಮ, ಅಪ್ಪ ಯಾವಾಗ ಬರ್ತಾರೆ, ನಾವು ಯಾವಾಗ ಆಚರಿಸುವ. ಸಂತೋಷವು ನಮ್ಮ ಪಾಲಿಗೆ ಕ್ಷಣಿಕವಾಗಿ ಹೋಯ್ತಪ್ಪ. ಸುರಪುರದ ಸುರಪೀಠದಲ್ಲಿ ನಿನ್ನಗೆ ರಾರಾಜಿಸಿಕೊಂಡಿದ್ರಂತೆ. ಆ ಸಮಯದಲ್ಲಿ ಆ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು ಕೊಂದರಂತೆ. ಅದನ್ನು ಕೇಳಿಬಿಟ್ಟು ನನ್ನ ಅಯ್ಯನ ನನ್ನ ಅಪ್ಪನ ಮರಣದ ವಾರ್ತೆ. ಅಮ್ಮ, ಅಪ್ಪ ಇಲ್ಲದೆ ನಾನೀಗ ತಪ್ಪಲ್ಲನಾದ ನನ್ನನ್ನು ಹೇಳೋದಕ್ಕೆ ಕೇಳೋದಕ್ಕೆ ಜಾರಿದ್ದಾರೆ. ಅಮ್ಮ, ನನ್ನ ಅಪ್ಪನ ಕೊಂದ ಬೇಡ. ಅವ ನನ್ನ ಬಳಿಗೆ ನಿರ್ಲಕ್ಷ್ಯ. ಅಮ್ಮ, ಅಂತ 3 ಲಕ್ಷ ಬಂದ್ರು ಕೂಡ ನಾನು ಲೆಕ್ಕಕ್ಕೆ ತೆಗೆದಿಲ್ಲ. ಒಂದೊಮ್ಮೆಗೆ ಮುಕ್ಕಣ್ಣಲೆ ಆತನ ನೋಡ ಕಣ್ಣಲ್ಲಿ ಮನದಿ ಹರುಷವನಂತು ನುಡಿದರೋ ಮನದಿ ಹರುಷವನಂತು
ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನಾಭನ ಬರುವ ಕೃತಕದೆಯೇ ವನಜನಾಭನ ಬರುವ ಕೃತಕದೆಯೇ ಅನವರತ ಸುಮನಸರ ಪಕ್ಷದಿಯೇ ಅನವರತ ಸುಮನಸರ ಪಕ್ಷದಿಯೇ ನಿನಗೆ ಬೀಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ಕಂದ ನಿನಗೆ ಬೀಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ತದಯ ನಾಡಿದ ನುಡಿಗೆ ಮಾಲಿನಿಯೇ ಮನದಿ ಹರುಷವನು ನುಡಿದಳು ಕಂದ ಮಗನೇ ಕಂದ ಅಮ್ಮ ಅಮ್ಮ ಕಂದ ಮಗನೇ ನಿನ್ನ ಪರಾಕ್ರಮದಲ್ಲಿನ ತಾಯಿಗೆ ಸಂಶಯವೇ ಇಲ್ಲ. ಬಹಳ ಇಷ್ಟ ಉಲ್ಲಾಸ ಇರುವಾಗ ಅಮ್ಮ ಶಬ್ದ ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರರಲ್ಲಿ ಎಲ್ಲರೂ ಕ್ಷಣದಲ್ಲಿ ಮಕ್ಕಳಿಂದ ಸಮಸ್ತ ವೀರ ನಿಮ್ಮ ಮಗನ ಅವರು ಸೋತಾಗ ಅವರ ಕ್ಷಮ ವಹಿಸಿಕೊಳ್ಳುವ ಯಾರು ಶ್ರೀಧರ ಮಗ ಹರಿನಾರಾಯಣ ಒಂದೇ ಭಕ್ತ ಯಾವಾಗ ಎಲ್ಲಿ ಹೇಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆತುರದ ತೀರ್ಮಾನ ಸಲ್ಲದು. ಇಲ್ಲಿ ಆತರ ಬೇಕಲ್ಲ ಕಾರ್ಯಕ್ರಮದಲ್ಲಿ ಯಾವತ್ತೂ ನಾವು ದೃಷ್ಟಿ ಇರಿಸಬೇಕು ಅಂತ ಒಂದಕ್ಕೆ ಬಿಡ್ತೇವೆ. ದೈಹಿಕವಾದಂತಹ ಬಲ ಸಾಕಾಗುವುದು. ಯಾಕೆ ಬೇಕು ನಿನಗೆ ದೈವ ಬಲ. ನನಗೆ ದೈವ ಬಲ ಇಲ್ವೇ? ಅದನ್ನು ಸಂಪಾದನೆ ಮಾಡುವುದು ಅವರಿಗೆ. ಅಮ್ಮ ಈಗ ನನಗೆ ಗೊತ್ತಾಗಿದೆ ನನಗೆ ದೈವ ಬಲ ಕಡಿಮೆ ಉಂಟು ಆದ ಕಾರಣ ಹೀಗೆ ಅಧಿಕವಾದಂತಹ ದೈವ ಬಲವನ್ನು ಸಂಪಾದನೆ ಮಾಡುವುದು ಯಾವ ರೀತಿ ದಟ್ಟವಾದಂತಹ ಜ್ಞಾನವನ್ನು ಸೇರು ಆ ವಿಧಿಯ ಕುರಿತು ತಪಸ್ಸು ಮಾಡಿ ಉಳಿದು ಬಂದಂತಹ ವಿಧಿಯಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಖೇರಿಟ್ಟಿದ್ದಾದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಹರಿತವಾದಂತಹ ಖಡ್ಗ ನಿನ್ನ ರಕ್ಷಣೆಗಾಗಿ ಸ್ವೀಕರಿಸು. ಸನ್ನಿಧಾನದ ಒಂದು ಪ್ರಾರ್ಥನೆ ತಾಯಿ ಯಾವುದನ್ನಾದ್ರೂ ಇದನ್ನು ಬಿಡಲಿಕ್ಕೆ ಒಂಬತ್ತಿಗೆ ಮೊದಲತ್ತು 10ರ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನೇ ತೋರಿಸಿಟ್ಟು ನೀನಮ್ಮ ನಿಜ ನನ್ನ ಕಣ್ಣಿಗೆ ಕಾಣುವ ದೇವತೆ ನೀನು ನನ್ನ ಪಾಲಿನ ದೇವರು ನೀನಮ್ಮ ಅಮ್ಮ ಕರ್ಮಭೂಮಿ ಯಾವುದು ಜನ್ಮಭೂಮಿ ಯಾವುದಮ್ಮ ಅಮ್ಮ ನಿನ್ನ ದಿವ್ಯ ಹಸ್ತದಿಂದ ನಿನ್ನ ಕಂದಮ್ಮನಿಗೆ ಆಶೀರ್ವಾದ ಮಾತಿಗೆ ಮಣಿದು ವಿಖ್ಯಾತ ಮಹಿಷನು ವಿಘಾತನಾಥಪತಿ ಆತ ಕೂಷಣ ಪೊರ ಕೈ ತಂದು ಪುಷ್ಕರ ಕ್ಷೇತ್ರ ತಲೆ ಬಳಿದು
ಹುಟ್ಟಿಕೊಂಡಿದ್ದಾರೆ. ಹುಟ್ಟಿದ್ದು ಮಾತ್ರ ಅಲ್ಲಂತೆ, ಮಾತ್ರವಲ್ಲದೆ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದಿದ್ದಾನಂತೆ. ನಮಗೆ ಬಂದಂತ ಕಷ್ಟವನ್ನು ಆತನ ಬಳಿ ಹೇಳಿಕೊಂಡಾದ್ರೆ ಕಷ್ಟಕ್ಕೆ ಪರಿಹಾರ ಸಿಕ್ಕಿತು. ದುರ್ದಂತ ದೈತ್ಯರ ಗಣನವನೀಕ್ಷಿತಿ ಗರುಷದಲ್ಲಿ ಮಹಿಷರು ಅಡರಿಸಿ ಪೀಠವ ಬಿಡದು ಕಚರುತ್ತ ಮುಡಿದನು ಯಾರು ತಂದು ಕಾರಿಗೆ ಓಡೋದು. ಕಾಣುವಾಗ ಹೆದರದೆ ಹೇಗೆ ನನ್ನ ತಂದ ದೈತ್ಯರಿಗೆ ನಮಸ್ಕಾರ. ನಿಮ್ಮ ಯೋಗ್ಯತೆ ನೋಡಿ ಆಶ್ರಯಿಸಿದ್ದೇನೆ. ತಿನ್ನುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ನಾವು ಬರುವಾಗಲೇ ಬೇಕಾಗುತ್ತೆ. ಕುಡಿಯುವುದಕ್ಕೆ ಇಲ್ಲಿ ಬರುವಾಗಲೇ ಕುಡಿದೇ ಬಂದದ್ದು. ಹೌದಾ? ವಿಷಯದಲ್ಲೇ ಅಯ್ಯ ಬಂದವರು ನೀವೇ ಇಲ್ಲಿಗೆ ಬಂದವರು ನಂದಿದ್ದೇನಾಗಬೇಕು ಚುಟ್ಟಕ್ಕಾಗಿ ಲಾಲಿಪುರಾದರೆ ಮಾಲಿನಿ ಸುಕುಮಾರ ಬಿಡಲಾದಿ ಚೈತ್ರ ಗಡನ ಲಾಲಿಪು ಮತ್ತೊಂದು ಮಗದ ಭಿನ್ನ ಪಾದಗಳಿಗೆ ವಂದಿಸಿಕೊಳ್ತಾ ಇದ್ದೇವೆ. ನಿಮ್ಮ ಭಕ್ತಿ ವಿಶ್ವಾಸವನ್ನು ಮೂಲಕ ನಾವು ಅನ್ಯಾರು ಯಾರಲ್ಲ. ನಿನ್ನ ಜಾತಿ ಬಾಂಧವ ನೀವೆಲ್ಲ ನನ್ನ ಜಾತಿ ಬಾಂಧವ. ಅವರ ಕಾಲಿ ಕೂತದ್ದು ಇಲ್ಲಿಗೆ ದೂರ ಕೊಟ್ಟಿಗೆ 4 ಜನ ಸಾಮಂತ ನಾವೇ ಬಂದ ಹೌದು. ಅವನೇ ಸಿದ್ಧಾಸುರ, ನಾನು ಸಿದ್ಧಾಸುರ, ಗೊತ್ತಾಗಿಲ್ಲ. ಈ ಶೋಣಿತಾಪುರ ನಾಡು ಹುಮ್ಮಸ್ಸಿಂದ ನೇರವಾಗಿ ದೇವಲೋಕವನ್ನು ಹೇಳುವಂತ ಆಸೆ ಆಯ್ತು. ಅಲ್ಲಿಗೆ ಹೋದೆವು. ಇಂದ್ರಾಣಿ ದೇವತೆಗಳೆಲ್ಲ ಪೀಠ ನಮ್ಮದಾಗಿಸಿಕೊಂಡು ಯಾಕೆ ಬಿಟ್ಟು ಬಂದದ್ದು? ನಮ್ಮಲ್ಲಿ ಸೋದಂತ ಇಂದ ಸುಮ್ಮನೆ ಕುಳಿತುಕೊಂಡಿಲ್ಲ. ನೇರವಾಗಿ ಹರಿಮಳಿಗೆ ಹೋದ. ಮತ್ತೆ ಚಕ್ರ ಕಳುಹಿಸಿದ. ಆಮೇಲೆ ನಮ್ಮ ಅಂಗಾಂಗವನ್ನೇ ಅಂಗವಿಕಲರಾಗಿ ಬದುಕಿಕೊಳ್ತಾ ಇದ್ದೇವೆ. ಇಷ್ಟವಾಗಿ ನಾವು ಆಶೆಯಿಂದ ಗಿರಿಗುರು ಗೌರವದಲ್ಲಿ ಅಡಗಿ ಕುಳಿತುಕೊಂಡವರು ನಾವು ಇಲ್ಲಿಗೆ ಬರುವ ಪ್ರಸಂಗ ವರ್ತಮಾನ ಕೇಳಿಸಿಕೊಂಡೆವು. ಮಾಳಿಗೆ ಮಗನಾಗಿ ಮಹಿಷರರು ಹುಟ್ಟಿಕೊಂಡಿದ್ದಾನಂತೆ. ಬ್ರಹ್ಮನಿಂದ ಬೇಕಾದಂತಹ ಬಲವನ್ನು ಸಂಪಾದಿಸಿದನಂತೆ. ನಮಗೊಬ್ಬ ನಾಯಕ ಬೇಕಾದ್ರೆ ಅಂತವನ್ನೇ ಸರಿ ಎಂಬುದಾಗಿ ನಿನ್ನ ಬಳಿಗೆ ಬಂದೇ ಬರುತ್ತೇವೆ. ನೀನೇ ಬಂದು ನಮಗೆ ರಕ್ಷಣೆಯನ್ನು ಕೊಡಬೇಕು ಎಂಬುದಾಗಿ ಹೇಳಿದ್ದೆವು. ಇಲ್ಲಿ ನಿಮಗೆ ಮಾತ್ರ ಕಷ್ಟ ಬಂದದ್ದಲ್ಲ, ನಿಮ್ಮ ಬಾಳಿಗೂ ಬಂದಿದೆ. ನಿಮ್ಮ ತಂದೆಯನ್ನು ಕೊಂಡವ ದೇಹ ಬಿಡಿಸುಂದಾರ ಕುರುಗ ಅಂದ ಗಿಡಿಪ ಮಗದ
ನನ್ನ ಮೇಲೆ ಕಟ್ಟಾಡುತ್ತನ್ನಾದಿ ಏನು ಮಕ್ಕವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ಮಹೇಶನೆಂಬವ ಶಂಕದುರ್ಗಾಬ್ಧರನ್ನು ಸೇರಿಸಿಕೊಂಡು ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು. ನೀವೆಲ್ಲರೂ ಕೈಯಲ್ಲಿ ಹಿಡಿದು ನಮ್ಮ ವಾಹನವನ್ನೇ ನಡೆಯುವಂತೆ.
ಗಜವನ್ನು ಏರಿ ಬಂದೆಯ, ಕೈಯಲ್ಲಿ ವಜ್ರಾಯುಧದೆಯ, ನನ್ನ ಅಪ್ಪನು ಕೊಲಿಸಿದೆಯ. ಏ ಪಾತಕಿ, ಏನು ಇನ್ನೇನು ನಿಂತವ ಯಾರು ಗೊತ್ತಾ? ಯಾರು? ಮನುಷ್ಯ. ನಮ್ಮದಾದಂತಹ ಸ್ವರ್ಗಲೋಕವನ್ನು ಬಯಸಿ ಬಂದೆಯೋ ನಿಜ. ಯಾವ ಕಾರಣಕ್ಕೂ ಬಿಟ್ಟು ಕೊಡುವಂತಿಲ್ಲ. ಯಾಕೆ? ಶತಯಾಗವನ್ನು ಮಾಡಿ ಶತಮನ್ಯ ಎಂಬ ಬಿರುದನ್ನು ಪಡೆದವರು. ನಿನ್ನ ಯಾಗಕ್ಕೆ ಮನ್ನಾಟ. ಮೂರು ಮೂರ್ತಿಗಳ ನಮ್ಮ ಅನುಗ್ರಹ ನಮಗಿದೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಬಂದ ಹಾಗೆ ಇನ್ನು ನಡೆದರೆ ಒಳಿತು. ಕೋಡು ಕೋಡು ಯಾರಿಗೆ ಮಂಗಳ? ಅದು ನಮ್ಮ ಪಾಲಿಗೆ ಮಂಗಳ. ಇಷ್ಟು ಬೇಗ ಮಂಗಳವನ್ನು ಮಾಡ್ತಾರೆ. ಅದಲ್ಲ, ನಮ್ಮ ಪಾಲಿಗೆ ಮಂಗಳವಾದ. ಓ ಶಂಕರಕರೇ, ನಮ್ಮ ದೇವಳ ಮನಬಲ, ನಿಮ್ಮೆಲ್ಲರ ಭುಜಬಲ ಒಂದಾಗಿ ಸತ್ಯ ಮಧ್ಯವಾದ ನಮ್ಮ ಸ್ವಾಧೀನ. ನಿಜ. ಅಪ್ಪನ ತಪ್ಪದ ಯಾರಿಗೆ ಎಲ್ಲವೂ ಮಹಿಷೋತ್ಪನ್ನ ಅವಿರ್ಭಾಗ ನಿನ್ನ ಪಾಲಿಗೆ. ಮತ್ತೆ ನಿಮ್ಮ ಅದ್ಭುತ ಕೆಲಸ. ಮತ್ತೆ ಕೆಲಸ ಮಾಡಿದ್ರೆ ಮಾತಾಡಬೇಕು. ಹೌದು, ಇದು ನಮ್ಮ ಕ್ಷೇತ್ರ. ಬೇಕಲ್ವಾ? ಕರ್ತವ್ಯ. ಅಲ್ಲ ಹಿಂದೆ ತಿರುಗಿ ನೋಡಿ ಬಂದು ಓದಿ ಅಂತ ನೋಡಿ. ಎಲ್ಲಿ ಮಾಡ್ತಾನೆ ಅಪ್ಪ? ಸೂರ್ಯ ಮತ್ತು ಚಂದ್ರ ಏಕ ಕಾಲದಲ್ಲಿ ಒಬ್ಬ ಸಂಚಾರ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಅಪ್ಪ? ನಾನು ಇದ್ದೇನೆ ಗೊತ್ತಿಲ್ವಾ? ನಿಮ್ಮ ಸಂಚಾರ ಆಗ್ಬೇಕಾದ್ರೆ ನನ್ನಲ್ಲಿ ಕೇಳೇ ಹೋಗ್ಬೇಕು. ಇಂದು ಹೋಗುವಾಗಿಲ್ಲ, ಅಲ್ಲೇ ಕೂತ್ಕೊಳ್ಬೇಕು. ಸಂತೋಷ ವಿಷಯ. ಅಮ್ಮ ಅಂತ ತಿಳಿಸ್ಬೇಕು. ಮುಂದೆ ಏನಾಗ್ತದೆ ನಿರೀಕ್ಷೆ.
ಕಾರಣವಿದೆ ಎನ್ನುವುದನ್ನು ನಿನ್ನ ಮಾತಿನಿಂದ ಅರ್ಥವಿಸಿಕೊಂಡೆ. ಆದ್ರೆ ಏನು ಮಾಡೋಣ, ಏನು ಲೆಪ್ಪಾಗಿ ಹೋಯಿತು. ತಪಸ್ಸಿನ ಮೂಲಕ ನನ್ನನ್ನೇ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದದ್ದು ಸತ್ಯ. ವರವನಿತ್ತಿದ್ದೇನೆ, ಆದ್ರೆ ಕೊಟ್ಟಂತಹ ವರವನ್ನು ಮರಳಿ ತೆಗೆಯುವಂತೆ ನನಗಾಗುವುದಿಲ್ಲ. ಇದಕ್ಕೊಂದು ದಾರಿ ಇದೆ. ಏನು ದೇವ, ಇದನ್ನು ಬಗೆಹರಿಸುವವನು ಯಾರು ಅಂತ ಆಲೋಚನೆ ಮಾಡಿದ್ರೆ ಮಾಧವನಿದ್ದಾನೆ. ಆದ ಕಾರಣ ನಾವೆಲ್ಲರೂ ಆತನ ಬಳಿಗೆ ಮುಂದುವರಿಯುವ. ಏನು ಮಾಡೋದು ಹೇಳಿ ನಾರಾಯಣ ಬಾಬಾ. ದುಷ್ಟರಾದಂತಹ ಮಹಿಷಾಸುರನ ಬಾಧೆ ಆತನ ಬಾಧೆಯಿಂದ ಹೊರಕೈಲಾಸದಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಅಸಾಧ್ಯವಾಗಿದೆ. ಪರಿಹಾರ ಏನಾದರೂ ನನ್ನದು ಅದೇ ಸಮಸ್ಯೆ. ಆ ಚಂದ್ರಕಾಂತ ಶಿಲೆ ಮೇಲೆ ಕೂತ್ಕೊಂಡು ಸಮಾಲೋಚನೆ ವೈಕುಂಠಕ್ಕೆ ಹೋಗುವುದಾದ್ರೆ ಮಾನವ ಕಾಣ್ತಾ ಇಲ್ಲ. ಬಳಿಕ ಕೈಲಾಸ ಕೈ ತರುವಾಗ ಕಳವಳಿಗೆ ಬಳಿಕವರು ಕೈಲಾಸಕ್ಕೆ ಹೋಗುವುದಾದ್ರೆ ಪರಮೇಶ್ವರನು ಕಾಣ್ತಾ ಇಲ್ಲ. ಏನು ಮಾಡ್ತಾ ನುಡಿ ಏನದು ದೇವತೆಗಳೇ, ದೇವ ಮಾಧವನನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದ ಕೈಲಾಸಕ್ಕೆ ಹೋದೆ ಉಂಟಾದ್ರೆ ಅಲ್ಲಿ ಆತನಿಲ್ಲ. ಮುಂದುವರಿಯುವುದು ಬಂದೇ ಉಂಟಾದ್ರೆ ಕೈಲಾಸಕ್ಕೆ ಅದೇ ಅಲ್ಲಿ ಈಶ್ವರನು ಕಾಣ್ತಾ ಇಲ್ಲ. ಏನದು ಎನ್ನುವ ಹಾಗೆ ಆಲೋಚನೆಯನ್ನು ಮಾಡ್ತಾ ಇದ್ರೆ ಕೇಳ್ತಾ ಇರೋದು ಎಲ್ಲಿದ್ದಾರಂತೆ? ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಆಲೋಚನೆಯನ್ನು ಮಾಡುತ್ತಾ ಇದ್ದಾರೆ. ಹಾಗಿದ್ರೆ ಅವರ ಬಳಿ ಮುಂದುವರಿಯುವ. ದೇವತಿರ್ತಿನಿಯನ್ನು ಸೇರಿಕೊಂಡು ನಿಮ್ಮ ಬಳಿಗೆ ಬರುವುದಕ್ಕೆ ಬಲವಾದಂತಹ ಕಾರಣವುಂಟು. ಸರಿಯಲ್ಲಿ ಮಾಲಿನಿ ಸಂಜಾತನದಂತಹ ಮಹೇಶ್ ನನ್ನನ್ನೇ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದದ್ದು ಸತ್ಯ. ವರವನ್ನಿಟ್ಟಿದ್ದೇನೆ. ಕೊಟ್ಟಂತಹ ವರವನ್ನು ಧರ್ಮದ ದಾರಿಯಲ್ಲಿ ಸಾಗಬೇಕಾಗಿತ್ತು. ಅದರ ಬದಲಾಗಿ ಅಧರ್ಮದ ಮತವನ್ನು ದೊರೆಯುತ್ತಾ ಇದ್ದಾನೆ. ಸಾಲದು ಎಂಬಂತೆ ನೇರವಾಗಿ ಸ್ವರ್ಗಲೋಕಕ್ಕೆ ಲಕ್ಕೆಯನ್ನಿಟ್ಟಿದ್ದಾನೆ. ತತ್ಪರಿಣಾಮದಿಂದ ಉಚ್ಚಸ್ಥಾನದಲ್ಲಿ ಸ್ವಚ್ಛವಾಗಿರುವ ಉಚ್ಚೈಶ್ರಮ ತುಚ್ಛ ವ್ಯವಹಾರಕ್ಕೆ ಮುಕ್ತಾಗಿ ಹೋಗಿದೆ. ಸಾಕ್ಷಿಯು ಕಾರಣಿಕವಾಗಿ ಕಲ್ಪಿಸಿದ್ದನ್ನು ಕೊಡುವಂತಹ ಕಾಮಧೇನು ಕಾಮುಕನ ಕೈಯಾಧೀನವಾಗಿದೆ. ಅಲ್ಪಕಾಲದಲ್ಲಿ ಸ್ವಲ್ಪವಾಗಿ ನೀಡಬಲ್ಲಂತಹ ಕಲ್ಪತರು ಅಲ್ಪನ ಆಧೀನವಾಗಿದೆ. ಮಹಿಯ ಮಾಂಗಲ್ಯಕ್ಕೆ ಮಾಲಿನ್ಯದ ಮುಚ್ಚರಣಕ್ಕೆ ಮದ ತುಂಬಿ ಮೆರೆಯುತ್ತಾ ಇದ್ದಾರೆ ಮಹಿಷ. ನರ ನಾಗರು ಲೋಕದಲ್ಲಿ ತನ್ನಂತಹ ಅಧಿಕಾರವನ್ನು ಸ್ಥಾಪನೆ ಮಾಡಿದ್ದಾರೆ. ಈತನನ್ನು ಎದುರಿಸುವುದಕ್ಕೆ ನಮ್ಮಿಂದ ಅಸಾಧ್ಯವಾಗಿದೆ. ದೇವರೇ ರಕ್ಷಿಸಬೇಕು. ರಕ್ಷಣಾ ಕರ್ತೃ ನಾನಿದ್ದೇನು ಫಲ. ಆದ್ದರಿಂದ ನನ್ನಲ್ಲಿ ಅಡಕವಾಗಿರತಕ್ಕಂತಹ ದಿವ್ಯ ತೇಜಸ್ಸನ್ನು ಈ ಕ್ಷಣವೇ ದುಷ್ಟರನ್ನು ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಡುತ್ತೇನೆ. ಮನುಷ್ಯನ ನಾಶಕ್ಕಾಗಿದ್ದು ಬ್ರಹ್ಮ ತೇಜ ದೇವತೆಗಳ ದಿವ್ಯ ತೇಜಸ್ಸನ್ನೇ ಹೊರಗಡೆ ಇಟ್ಟು
नमस्ते जगद्व्यापिके विश्वरूपे नमस्ते जगद्वत्य पादारविन्दे नमस्ते जगत्तारिणी त्राहि दुर्गे जय 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 ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದಡಿಗವಾಗಿರುವಂತಹ ದಿವ್ಯಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನಾದ್ದು ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪೋಲದಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ.
ಬ್ರಹ್ಮಾನುಗ್ರಹದಿಂದ ಮತ್ತನಾದಂತಹ ಮಹಿಷಾಸುರ ತನ್ನ ದೌಷ್ಟ್ಯದಿಂದ 3 ಲೋಕಗಳನ್ನೂ ನಡಗಿಸುತ್ತಾ ಇದ್ದಾನೆ. ಆತನ ಅಟ್ಟುಳಿಯಿಂದ ನಾವೆಲ್ಲರೂ ಕಂಗೆಟ್ಟಿದ್ದೇವೆ. ಲೋಕ ತತ್ತರಿಸುತ್ತಾ ಇದೆ. ರಕ್ಷಿಸು. ಅದರಿಂದ ವರವನ್ನು ಪಡೆದುಕೊಂಡು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಇಳೆಗೆ ಕ್ಷೇಮವನ್ನು ಒದಗಿಸುತ್ತಾನೆ. ಧೈರ್ಯ ತಾಳಿ. ಅವರತ್ತರಂದಲೇ ಪೃಥ್ವಿಯನ್ನೇ ತಿಳಿದುಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಎನ್ನಲು ಜಯ ಜಯವೆಂದು ಸಕಲರು ಎನ್ನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮರು ಘನತರದಿ ಶೋಭಿಸುವ ಭೂಷಣ ವಸನ ವರ್ತಿಸಲು ಎನ್ನಲು ಜಯ 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 ಮಹೇಶ್ವರ, ಇಂದ್ರಾದಿ ದಿಗ್ಗೇಶರೇ, ಅಮ್ಮನ ಅಭಯ ವಾಕ್ಯಗಳನ್ನು ಕೇಳಿ ನಮ್ಮ ಅಧೀರತೆಯೂ ದೂರವಾಯಿತು. ನಮ್ಮ ರಕ್ಷಕಿ ಅಮ್ಮ ಎಂಬುದು ಸ್ಪಷ್ಟವಾಯಿತು. ಸಜ್ಜನರೆಲ್ಲರೂ ಆಕೆಯನ್ನು ಉಘೇ ಉಘೇ ಎಂದು ಕೊಂಡಾಡುತ್ತಾ ಇದ್ದಾರೆ. ನಿರಾಭರಣ ಸುಂದರಿಯಾದಂತಹ ಅಮ್ಮನನ್ನು ಅಲಂಕರಿಸುವುದಕ್ಕೆ ದೇವಶಿಲ್ಪಿ ಶ್ರೀ ವಿಶ್ವಕರ್ಮನು ವಿವಿಧ ಆಭರಣಗಳಂತೂ ವಸನಗಳನ್ನು ತಂದಿದ್ದಾನೆ. ದೇವನಾರಿಯರು ಆಕೆಯನ್ನು ಪನ್ನೀರಿನಿಂದ ಮೀನಿಸಿದ್ದಾರೆ, ವಸನವನ್ನು ಉಳಿಸಿದ್ದಾರೆ, ಆಭರಣಗಳನ್ನು ತೊಡಿಸಿದ್ದಾರೆ. ಸಂಕಲ್ಪ ಮಾತ್ರದಿಂದಲೇ ಬ್ರಹ್ಮಾಂಡವನ್ನು ಸುಟ್ಟು ಬೂದಿ ಮಾಡಿ ಉರುವಿ ಬಿಡಬಲ್ಲಂತಹ ಸಾಮರ್ಥ್ಯಶಾಲಿನಿ ನಮ್ಮ ಅಮ್ಮ. ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆಕೆಗೆ ಆಯುಧಗಳ ಅಗತ್ಯ ಖಂಡಿತಕ್ಕೂ ಇಲ್ಲ. ಆದರೂ ನಾವು ಧರಿಸಿರುವಂತಹ ಈ ಆಯುಧಗಳಿಗೆ ಪಾವಿತ್ರ್ಯ ಬರಲಿ ಎಂಬಂತಹ ದೃಷ್ಟಿಯಿಂದ ನಾವೆಲ್ಲರೂ ಇದನ್ನು ಸಂವಿಧಾನದಲ್ಲಿ ಸಮರ್ಪಿಸೋಣವೇ? ಅಮ್ಮ ವನಜನಾಭನು ಕಲದ ಚಕ್ರವ ಈ ಚಕ್ರವನ್ನು ಸ್ವೀಕರಿಸಿ ಜಯ 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 ಜಯ
ಜಯ ಜಯ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತೆ ಅಮ್ಮ ನಮಗೆ ಏನನ್ನು ಕೊಟ್ಟಿದ್ದಾಳೋ ಅವೆಲ್ಲವನ್ನೂ ಆಕೆಗೆ ಮರಳಿ ಸಮರ್ಪಿಸಿದ್ದೇವೆ. ನಾವು ಧನ್ಯರಾಗಿದ್ದೇವೆ. ಅಮ್ಮನ ಮೊಗಸಿರಿಯನ್ನು ನೋಡು, ಆಕೆಯೂ ಸಂತುಷ್ಟ ಮಾನಸರಾಗಿದ್ದಾರೆ. ಇಂದು ಸದ್ಭಕ್ತರು ನೀಡಿದಂತಹ ಸೇವೆಯನ್ನು ಸ್ವೀಕರಿಸಿ ಎಲ್ಲರಿಗೂ ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹಿಸಬೇಕೆಂದು ನಾವೆಲ್ಲರೂ ಪ್ರಾರ್ಥಿಸೋಣವೇ. ಬರಿಗಾಲಲ್ಲಿ ಅಮ್ಮ ಯುದ್ಧಕ್ಕೆ ಹೋಗಬಾರದು ಎಂದು ಅಪೇಕ್ಷೆ ಪಟ್ಟಂತಹ ಪರ್ವತರಾಜ ಆಕೆಯ ವಾಹನವಾಗುವುದಕ್ಕೆ ತಾನೇ ಸಿಂಹವಾಗಿ ಬರಬೇಕಾಗಿದೆ. ಧರಿಸಿಕೊಂಡಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಪ್ರಸ್ಥಾನ ಶುಭ ಮುಹೂರ್ತ. ದೇವದೊಂದು ಬೇಮಡದ ತುರತಾಯಿ ವೇಳೆಯಲ್ಲಿ ಕುಳ್ಳ ಮೈಷನ ವಧೆಗೋಗಿ ಸಿಂಹವಾಹಿನಿ ಆಗ್ತೇನೆ, ಸಿಂಹವಾಹಿನಿ ಆಗ್ತೇನೆ, ಸಿಂಹವಾಹಿನಿ ಆಗ್ತೇನೆ. ಒಮ್ಮಿಂದ ಮೇಲೆ ಕಂಡದ ಮಳೆ, ಮತ್ತೊಂದೆಡೆ ರಕ್ತದ ಹೊಳೆ. ಹಾಗೆ ಕೂಗಿನ ಸಂಚಾರ, ನರಿ ನಾಯಿಗಳ ಓಡಾಟ, ಅಪ್ಪ ಧೂಮ ಕೇತುರ ಸಂಚಾರ. ನಮ್ಮವರು ಸಂಕರ್ಷಕರು ಅಲಿಯುತ್ತಾ ಇದ್ದಾರೆ. ನನ್ನ ಕರ್ಣಗಳಿಗೆ ಸಂಕಧ್ವನಿ ಕೇಳ್ಕೊಂಡು ಎಲ್ಲಿಂದ ಯಾವ ಕಡೆಯಿಂದ ಅರಸಿದ್ದ ಮುಂದಕ್ಕೆ
ನಮ್ಮೋರ ಸಂಕತ್ರಗಳನ್ನು ಕೊಂದೆಯ ಅದನ್ನು ಚೊಲ್ಲೆ ಬಂದವ ಊರು ಹಾಕೊಂಡು ಗೆದ್ದವ ಮಾಲಿನಿ ಸಂಜಾತ ಮಗಿಷ ತಲೆಯಲ್ಲಿ ಕೋಡನ್ನು ಹೊತ್ತ ಕಾರಣಕ್ಕೆ ಮೂರು ಲೋಕವು ತನ್ನದಾಯ್ತು ಭಾವಿಸಿದೆಯ ನಿಜ. ಬ್ರಹ್ಮನಿಂದ ವರವನ್ನು ಪಡೆದ ನೀನು ಭೂಲೋಕ ಪಾತಾಳ ಸೇರಿ ಸರದಕ್ಕೆ ರಾಕವನ್ನು ಏರಿ ಇಂದ್ರಾದಿ ಸಮರಸನ ಬಡಿದಾಡಿಸಿದೆಯೋ ನಾನೇ ಮಾಡಿದ್ದು ತಪ್ಪಾಯ್ತದ ಕಾಲಿಗೆರದು ಗರ್ವದಿಂದ ಮುಂದುವರಿದೆ ಎಂದಾದರೆ ಸುಮರಸರು ಬರೆಯುವುದಕ್ಕೂ ಸುರನನ್ನು ಕಾಪಾಡಲು ಬಂದೆಯ. ನೀನು ಬಂದದ್ದು ಒಳ್ಳಿತಾಯ್ತು. ಯಾಕೆ ಪ್ರಕಾರದಲ್ಲಿ ಕಾರ್ಯಕ್ಕೆ ಅಟ್ಟಿ ಆಯುಧವನ್ನು ಬದಿಗಿರಿಸಿ ಜೊತೆಯಲ್ಲಿ
ಅಳಿಯ ಅಷ್ಟಭುಜೆ ಅಯ್ಯೋ ನಿಜ ಸಿಂಹವಾಹಿನಿ
9 ದಿವಸಗಳಲ್ಲಿ 9 ರೂಪದ ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡಿನಿ, ಚಂದ್ರಕಂಠ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪವನ್ನು ತಾಳುವುದರ ಮೂಲಕ ಪೂರ್ಣರನ್ನು ವಧಿಸಿತು. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನಾವು ರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳ ಮಹೇಶ್ವರ ಶಿರವನ್ನೇ ವಿಜಯವು ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಶ್ರದ್ಧಾಪದಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸುತ್ತೇನೆ. ನಾಗದ ಪೀಠದಲ್ಲಿ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಅಮ್ಮ, ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕಮ್ಮ? ನೇರವಾಗಿ ಬೆಳಗಿರಿಯಲ್ಲಿ ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನೇ ದೂರೀಕರಿಸ್ತೇನೆ. ಹೋಗಿ ಮಕ್ಕಳಲ್ಲಿ ಎಲ್ಲರಿಗೂ ಶುಭವಾಗಲಿ.